ಪಾವಗಡ ದೇಶಕ್ಕೆ ಒಂದು ಮಾದರಿಯಾಗಿದೆ. ಪಾವಗಡದ ಮಹಾಜನತೆ ಕೊಟ್ಟ ಸಹಕಾರ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಪಾವಗಡದ ಜನರಿಗೆ ತುಮಕೂರಲ್ಲಿ ಉಪಮುಖ್ಯಮಂತ್ರಿ ಡಿಕೆಶಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಸೋಮವಾರ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 600 ಕೋಟಿಗೂ ಅಧಿಕ ವೆಚ್ಚದ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಅನೇಕ ಕಟ್ಟಡಗಳನ್ನು ಉದ್ಘಾಟನೆ ಮಾಡಿ ಸರ್ಕಾರದ ವಿವಿಧ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ವಿತರಿಸಿ ಅವರು ಮಾತನಾಡಿದರು. ಪಾವಗಡ ದೇಶಕ್ಕೆ ಒಂದು ಮಾದರಿಯಾಗಿದೆ. ಪಾವಗಡದ ಮಹಾಜನತೆ ಕೊಟ್ಟ ಸಹಕಾರ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಸರ್ಕಾರ ರಚನೆಯಾದ ಮೇಲೆ ಪಾವಗಡಕ್ಕೆ ನಾನು ಮತ್ತು ಜಾರ್ಜ್ ಅವರು ತೆರಳಿದ್ದೆವು. ಅಲ್ಲಿನ ರೈತರು ಬಂದು, ಸ್ವಾಮಿ, ನೀವು ನಮ್ಮ ಭಾಗದ 13,000 ಎಕರೆಯನ್ನ ತೆಗೆದುಕೊಂಡು ಸೋಲಾರ್ ನಿರ್ಮಾಣ ಮಾಡಿ ಪಾವಗಡಕ್ಕೆ ಅಭಿವೃದ್ಧಿಯ ಮಾದರಿಯನ್ನ ತಂದಿದ್ದೀರಾ. ತಾಲೂಕಿನಲ್ಲಿ ಇನ್ನು 10,000 ಎಕರೆ ನೀಡಲು ಸಿದ್ಧರಾಗಿದ್ದೀವಿ. ಇನ್ನು ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡಿ ಎಂದು ಮುಂದೆ ಬಂದಿದ್ದಾರೆ. ಈಗಾಗಲೇ ಇಂಜಿನಿಯರ್ಗಳು ಜೊತೆ ಚರ್ಚೆ ನಡೆಸಿದ್ದೀವಿ. ಮುಂದಕ್ಕೆ 10,000 ಎಕರೆ ಪ್ರದೇಶವನ್ನ ರೈತರಿಂದ ತೆಗೆದುಕೊಂಡು ಇನ್ನು 2,000 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡೋಕೆ ಕರ್ನಾಟಕ ಸರ್ಕಾರ ಬದ್ಧವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಮಂದಿ ಗಣ್ಯರು ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ, ಪಾವಗಡ. ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಪಾವಗಡದ ಮಹಾಜನತೆ ಕೊಟ್ಟಂತ ಸಹಕಾರ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಜಾರ್ಜ್ ಅವರು ಹೋಗಿದ್ದು ನಮ್ಮ ಸರ್ಕಾರ ಬಂದ ಮೇಲೆ, ವೆಂಕಟೇಶ್ ಶಾಸಕರು ಕೂಡ ಇದ್ರು. ಅಲ್ಲಿ ರೈತರು ಬಂದು, ಸ್ವಾಮಿ, ನೀವು 13,500 ಎಕರೆ ನೀವು ತೆಗೆದುಕೊಂಡು ಈ ಪಾರ್ಕ್ ಮಾಡಿ ನಮ್ಮ ಬದುಕು, ನಮ್ಮ ಎಲ್ಲ ಪಾವಗಡಕ್ಕೆ ಒಂದು ದೊಡ್ಡ ಬದಲಾವಣೆ ಅಂತಂದ್ರಿ. ಇನ್ನ 10,000 ಎಕರೆ ನಾವು ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಇನ್ನ ನೀವು ವಿದ್ಯುತ್ ಶಕ್ತಿ ತಯಾರು ಮಾಡಿ ಅಂತ ಮುಂದೆ ಬಂದ್ರು. ಈಗ ತಾನೇ ನಾನು ಇಂಜಿನಿಯರ್ಸ್ ಹತ್ರ ಮಾತಾಡ್ತಾ ಇದ್ದೆ. ಮುಂದಕ್ಕೆ ಇನ್ನ 10,000 ಎಕರೆಯನ್ನ ರೈತರ ಹತ್ರ ತೆಗೆದುಕೊಂಡು ಅದೇ ಮಾದರಿಯಲ್ಲಿ ಇನ್ನ 2,000 ಮೆಗಾವ್ಯಾಟ್ ಅನ್ನ ತಯಾರು ಮಾಡುವಂತ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರ ರೂಪಿಸ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ. Religion.